ಉಡುಪಿ ನಗರ ವ್ಯಾಪ್ತಿಯಲ್ಲಿರುವ ಆಯಾ ಆಟೋ ನಿಲ್ದಾಣಗಳಲ್ಲಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಗರದ ಯಾವುದೇ ನಿಲ್ದಾಣದ ಆಟೋ ಚಾಲಕರಿಗೆ ಬಾಡಿಗೆ ಮಾಡಲು ಅವಕಾಶ ಕಲ್ಪಿಸಿ ಉಡುಪಿ ನಗರ ನಿಲ್ದಾಣಗಳ ಚಾಲಕರ ಮತ್ತು ಮಾಲಕರ ಒಕ್ಕೂಟ ಒಮ್ಮತದ ನಿರ್ಧಾರವನ್ನು ಕೈಗೊಂಡಿದೆ. ಬನ್ನಂಜೆ ನಾರಾಯಣಗುರು ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಉಡುಪಿ ನಗರ ನಿಲ್ದಾಣಗಳ ಚಾಲಕರ ಮತ್ತು ಮಾಲಕರ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿ ಈ ಕುರಿತು ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಈ ಹಿಂದೆ ಕೆಲವೊಂದು ಆಟೋ ಚಾಲಕರ ಮಧ್ಯೆ ನಡೆದ ಗಲಾಟೆಗಳಿಂದ ಎಲ್ಲ ಆಟೋ ಚಾಲಕರಿಗೆ ಸಮಸ್ಯೆ ಉಂಟಾಗಿತ್ತು. ಅಲ್ಲದೆ ಪೊಲೀಸ್ ಕೇಸ್ಗಳಿಂದ ಆಟೋ ಚಾಲಕರಿಗೆ ತುಂಬಾ ತೊಂದರೆ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಭೆ ನಡೆಸಿದ ಉಡುಪಿ ನಗರ ವ್ಯಾಪ್ತಿಯ ಆಟೋ ಚಾಲಕರು ಈ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಆಟೋ ನಿಲ್ದಾಣದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏಕಕಾಲದಲ್ಲಿ 5 ರಿಕ್ಷಾಕ್ಕಿಂತ ಕಡಿಮೆ ಇದ್ದಲ್ಲಿ ಅನ್ಯ ನಿಲ್ದಾಣದ ಆಟೋಗೆ ಬಾಡಿಗೆ ಮಾಡಲು ಅವಕಾಶ ಕಲ್ಪಿಸಿ ನಿರ್ಣಯವನ್ನು ಕೈಗೊಳ್ಳಲಾಗಿದೆ. ಈ ತೀರ್ಮಾನಕ್ಕೆ ಎಲ್ಲ ಆಟೋ ಚಾಲಕರು ಬದ್ಧರಾಗಿದ್ದಾರೆಂದು ಒಕ್ಕೂಟ ತಿಳಿಸಿದೆ. ಬಳಿಕ ಕಾಲ್ನಡಿಗೆಯಲ್ಲಿ ಎಸ್ಪಿ ಕಚೇರಿವರೆಗೆ ರಿಕ್ಷಾ ಚಾಲಕರು ತೆರಳಿ ಮನವಿಯನ್ನು ಸಲ್ಲಿಸಿದ್ದಾರೆ. ಮನವಿ ಸ್ವೀಕರಿಸಿ ಮಾತನಾಡಿದ ಎಸ್ಪಿ ಹರಿರಾಮ್ ಶಂಕರ್ ಅವರು ಜಿಲ್ಲಾಧಿಕಾರಿಗಳೊಂದಿಗೆ ಶೀಘ್ರವೇ ಚರ್ಚಿಸಿ ನಡೆಸಿ ನಿಲ್ದಾಣ ನಿರ್ಮಿಸಲು ಕ್ರಮ ಕೈಗೊಳ್ಳುತ್ತೇವೆ. ಆ ಬಳಿಕ ರಿಕ್ಷಾ ಚಾಲಕರ ಬಹುತೇಕ ಸಮಸ್ಯೆ ಬಗೆಹರಿಯಲಿದೆ ಎಂದರು. ಈಗ 1 ರಿಂದ 5 ಗಾಡಿ ಇದ್ರೆ ಯಾವ ಸ್ಟ್ಯಾಂಡ್ ಆಟೋ ಕೂಡ 5 ನಿಲ್ಬೋದು, ಅಲ್ಲಿ ಕಂಟಿನ್ಯೂಷನ್ ಮಾಡಿ ಹೋಗ್ತಿರ್ತಾರೆ. ಮತ್ತೆ ಈಗ ಸಣ್ಣ ಸ್ಟ್ಯಾಂಡ್ ಇದೆ, ಅಲ್ಲಿ 3 ರಿಕ್ಷಾ ನಿಲ್ಲಿಕ್ಕೆ ಆಗುತ್ತೆ, ಅಲ್ಲಿ 2 ನಿಲ್ಬೋದು. ಅದಕ್ಕೆ ನಿಮ್ಮ ನಗರ ಆಡಳಿತ ಯಾವ ಕ್ರಮ ಕೈಗೊಳ್ಳುತ್ತದೆ, ಯಾವ ಒಂದು ಸಿಸ್ಟಮ್ ಮಾಡ್ತದೆ, ಅದಕ್ಕೆ ನಾವೆಲ್ಲ ಬದ್ಧ. ಅದನ್ನ ಹೇಳಿ ಈಗ ಇನ್ನು ಮೇಲೆ ಯಾವುದೇ ಒಂದು ಯಾವ ಸ್ಟ್ಯಾಂಡ್ ಅಲ್ಲಿ ಯಾರು ಬೇಕಾದ್ರೆ ಬರ್ಬೋದು, ಅಕಾರ್ಡಿಂಗ್ ಟು ಸ್ಟ್ಯಾಂಡ್ ಕೆಪಾಸಿಟಿ ಮಾಡ್ತೀವಿ ಅಂತ ಹೇಳಿ ಪ್ರಕಾರ ಕ್ಯೂ ಅಲ್ಲಿ ಲೈನ್ ಆಗಿ ನೀವು ನಿಲ್ತೀರಿ, ಅದೊಂದು ವಿಷಯ. ಅದಲ್ಲದೆ ಈಗ ನಮ್ಮ ಆಡಳಿತ ವತಿಯಿಂದ ನೀವು ಅಡಿಷನಲ್ ಸ್ಟ್ಯಾಂಡ್ಗಳಿಗೆ ಲೊಕೇಶನ್ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ರೆ ಆಲ್ರೆಡಿ ಮುನ್ಸಿಪಾಲಿಟಿಗಳಿಂದ ಐಡೆಂಟಿಫೈ ಆಗಿದೆ. ಈಗ ಅದನ್ನು ಅಪ್ರೂವ್ ಮಾಡಿಸಬೇಕು ನೆಕ್ಸ್ಟ್ RTO ಮೀಟಿಂಗಲ್ಲಿ. ಅದನ್ನು ಈಗ ಇದು ಪ್ರಾಪರ್ ಆಗಿ ಇದು ಮಾಡಬೇಕು. ಸೊ ದಟ್ ನಿಮಗೆ ಇನ್ನೊಂದು 20 ಸ್ಟ್ಯಾಂಡ್ ಎಕ್ಸ್ಟ್ರಾ ಬರ್ತದೆ ಅಲ್ವಾ. ಅದು ನಾವು ಕೂಡಲೇ ಮಾಡಿಸ್ತೀವಿ. ನಾವು DC ಮೇಡಮ್ ಒಟ್ಟಿಗೆ ಡಿಸ್ಕಸ್ ಮಾಡಿ ಅದನ್ನು ಕೂಡಲೇ ಕ್ಲಿಯರ್ ಮಾಡಿ ಈ ಸಮಸ್ಯೆಯನ್ನು